ಕೆಲವೆಡೆ ಕಂಕುಳ, ಇಜಿನ್, ಲವಂಗದ ಎಲೆ ಎಂದೆಲ್ಲ ಹೇಳುವ ಬೇ ಲಾರೆಲ್ ಎಲೆಗಳು ಆಹಾರದಲ್ಲಿ ಪರಿಮಳಕ್ಕೆ ಹಸಿಯಾಗಿ ಇಲ್ಲವೇ ಒಣಗಿಸಿಟ್ಟು ಬಳಸುತ್ತಾರೆ. ಭಾರತದಲ್ಲಿ ಮೇಘಾಲಯ ಈ ಪರಿಮಳದೆಲೆ ಬೆಳೆಯುವ ಮುಖ್ಯ ರಾಜ್ಯ. ಇಲ್ಲಿ ಪ್ರತಿ ವರ್ಷವೂ 2798 ಮೆಟ್ರಿಕ್ ಟನ್ ಒಣಗಿಸಿದ ಮಸಾಲೆ ಎಲೆಯನ್ನು ಬೆಳೆಯುವರು. ಕೇರಳ, ಕರ್ನಾಟಕಗಳು 2 ಮತ್ತು 3ನೆಯ ಸ್ಥಾನದಲ್ಲಿದೆ. ಇವು ಮೂಲ ಮೆಡಿಟರೇನಿಯನ್ ಹಲವು ತಳಿಗಳು ಇದೆ. ಮೆಕ್ಸಿಕನ್, ಇಂಡೋನೇಷಿಯನ್, ಕೆರೆಬಿಯನ್, ಕ್ಯಾಲಿಫೋರ್ನಿಯನ್ ಇತ್ಯಾದಿಗಳು ಇದೆ. ಈ ಬೇ ಎಲೆಗಳನ್ನು ಮುಖ್ಯವಾಗಿ ಪಲಾವು, ಬಿರಿಯಾನಿಗಳಲ್ಲಿ ಬಳಸುತ್ತಾರೆ. ಎಲೆ ತೆಗೆದಿಟ್ಟು ತಿನ್ನುವರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೋಹಿಮಾ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.